ಮ್ಯಾಂಗೋ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಹೊಸ ಉತ್ಪನ್ನ ಬ್ಯಾಕ್ ಟು ಸ್ಕೂಲ್ ಎನ್ನುವ ಐಸ್ ಕ್ರೀಮ್ ಹೇರೂರಿನ ಉತ್ಪಾದನಾ ಘಟಕದಲ್ಲಿ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿಯವರು ಮತ್ತು ಶ್ರೀ ಗುರುಗಳ ಪಟ್ಟ ಶಿಷ್ಯರಾದ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು. ಶ್ರೀ ಗುರುಗಳು ಉತ್ಪಾದನಾ ಘಟಕದ ಎಲ್ಲ ವಿಭಾಗವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಅವರು, ವ್ಯಕ್ತಿಯೊಬ್ಬರು ತಾನು ಬೆಳೆಯುವುದರ ಜೊತೆಗೆ ನೂರಾರು ಮಂದಿಗೆ ಉದ್ಯೋಗ ನೀಡುವವರು ಮಹಾನ್ ಶಕ್ತಿ ಆಗ್ತಾರೆ. ಇಲ್ಲಿ ದುಡಿಯುವ ನೂರಾರು ಮಂದಿಗೆ ಉದ್ಯೋಗ ನೀಡಿ ಗ್ರಾಮೀಣ ಭಾಗದ ಜನರಿಗೆ ಸ್ವಂತ ಊರಿನಲ್ಲಿ ಕೆಲಸ ನೀಡುತ್ತಿರುವುದು ಇನ್ನಿತರರಿಗೆ ಮಾದರಿಯಾಗಿದೆ ಎಂದರು. लँड प्रोजेक्ट एक्सपान्शन केले संमेलनात येऊन इनॉग्रेट केले. आधी स्वामी ब्रह्मभाव आशिल्ले स्वाम्याकडून निधन केल्यानंतर स्वाम्यान येऊन पुरो आशीर्वाद घेतल्याक गायले आपण सांगल्याक खुशी येता. स्वाम्याक स्वागत करून साहित्य पंचांग कृतीयाती इति शरीरम तुमच्या ही कार्याकृती प्रदान होता. ಪ್ರತಿಯಾತಿ ವಿಜಯಾತಿ ವಿಜಯಪ್ರದವಾಗತ್ತೆ ಅನ್ನೋದನ್ನು ಸಾಂಕೇತಿಕವಾಗಿ ಸೂಚಿಸ್ತಾ ಇದೆ. ಅಲ್ಲದೆ ಆ ಮೂಲ ನಕ್ಷತ್ರ ಕುಲದೇವ ಶಾಂತಿರೇಖಾ ಮಾಡಿ ಸುಲಭ ಇವತ್ತಾಗಿದೆ. ಭಕ್ತರಲ್ಲಿ ಅವರು ವ್ಯಾಪಾರಸ್ಥರು ಹೋಲ್ಸೇಲ್ ರಿಟೇಲ್ चरण